ರಾಜ್ಯದ 7 ಜಿಲ್ಲೆಗಳಲ್ಲಿ ತೀವ್ರ ಮಳೆಯಾಗಿದ್ದು, ಉಳ್ಳಾಲದಲ್ಲಿ ಸಂಪೂರ್ಣವಾಗಿ ಹಾನಿಗೀಡಾದ ಮನೆಯವರಿಗೆ ತಕ್ಷಣ 5 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ 7 ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಅವರು ಕಡಲ್ಕೊರೆತಕ್ಕೀಡಾದ ಉಳ್ಳಾಲ ತಾಲೂಕಿನ ಉಚ್ಚಿಲ, ಬಟ್ಟಂಪಾಡಿ, ಸಿ ಗ್ರೌಂಡ್ ಹಾಗೂ ಮೊಗವೀರಪಟ್ಟಣ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬಂದರು ಮೀನುಗಾರಿಕಾ ಸಚಿವರುಗಳ ಜೊತೆ ಭೇಟಿ ನೀಡಿ ಪ್ರದೇಶವನ್ನು ಅವಲೋಕಿಸಿ ಬಳಿಕ ಮಾತನಾಡ್ತಾ ಇದ್ರು. ಉಚ್ಚಿಲ, ಬಟ್ಟಂಪಾಡಿ ಕಡಲ್ಕೊರೆತ ವಿಪರೀತ ಆಗಿದ್ದು, ತಡೆಗೋಡೆ ನಿರ್ಮಾಣಕ್ಕೆ ಸಾರ್ವಜನಿಕರಿಂದ ಒತ್ತಾಯ ಕೇಳಿಬಂದಿದೆ. ಸಮಸ್ಯೆ ಆಗಿದೆ, ಅದನ್ನು ಪ್ರಿಯಾರಿಟಿಗಳು ತೆಗೆದುಕೊಂಡು ಅಲ್ಲಿಗೆ ತುರ್ತು ಪರಿಹಾರ ಮತ್ತು ಶಾಶ್ವತ ಪರಿಹಾರ ಏನು ಅಂತ ಗಮನಿಸಿಕೊಂಡು ಅದು ಯೋಚನೆ ಮಾಡಬೇಕು. ಈಗ ಸ್ಥಳ ವೀಕ್ಷಣೆ ಆದ ನಂತರ ಕಂದಾಯ ಸಚಿವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಸಭೆ ಇದೆ. ಅಲ್ಲಿ ಉಳಿದಂಥ ಚರ್ಚೆಗಳನ್ನು ಮಾಡಿ 10ನೇ ತಾರೀಕು ನಾವು 2 ಜಿಲ್ಲೆಯ 3 ಜನ ಸದಸ್ಯರು ಕಲ್ಲೆ ಮಾಡ್ತಿದ್ದೇವೆ. ಮೂಲ ಮೇಲೆ ಸರ್ ಗೆಸ್ಟ್ ಹೌಸ್ ಅವರು ಗುಡ್ಡದ ಹತ್ರ ಕಲ್ಲು ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಬ್ರೈಬ್ ಮಾಡ್ಬೇರು, MLA ಮಿನಿಸ್ಟರ್ಗೆ ಫೋನ್ ಮಾಡ್ಬೇರು. ಸೊ ಇಲ್ಲಿಗಲ್ ಗೆಸ್ಟ್ ಹೌಸ್ ಒರಿಪಾರು ಎಂಕ್ ಫೈಟ್ ಮಾಡ್ಬಾರ್ದು. ಎಂಕ್ಲ ಮದರ್ ಲ್ಯಾಂಡ್ ಒರಿಪಾರು 600 ವರ್ಷ ಇತಿಹಾಸ ಉಂಟು ಸರ್. ಎಂಕ್ ಫಿಶರ್ ಮ್ಯಾನ್ 500 ರೂಪಾಯಿ ಎಂಕ್ ಫೈಟ್ ಮಾಡ್ತಂದು ಸೊ ಮುಕ್ಲ ಗೆಸ್ಟ್ ಹೌಸ್ ಒರಿಪಾರು ಅಂತ ಎಂಕ್ ಬಂದ್ರು ಸರ್. ಸೀವಾಲ್ ಮಾಡ್ತೇವೆ ಮುಲ್ತುಂಟು ಅಡೆ ಮುಟ್ಟ ಇತ್ತೆ ದಾಯಪಂಡ ನಮ್ಮ ಮೂಳು ಉಳ್ಳಾಲಡು ಆನಗ ಕಡಲ್ ಕೊಟ್ಟ ಅವ್ರು ಪ್ರೊಟೆಕ್ಟ್ ಮಾಡ್ತೇವೆ. ಐತೆ ಇಫೆಕ್ಟ್ ಇಡೆ ಗಾಡಿ ಈ ಸೈಡ್ ಗಾಡಿ ಸೋಮೇಶ್ವರ ರೋಡ್ ಪ್ರೊಟೆಕ್ಟ್ ಮಾಡ್ತೇವೆ ಇಡೆ ಬರ್ತೇವೆ. ಇದು ಮೂರು ಪ್ರೊಟೆಕ್ಟ್ ಮಾಡ್ತಾರೆ. ಇದು ಕೇರಳಕ್ಕೆ ಹೋಗ್ತೀವಿ. ಕೇರಳಕ್ಕೆ ಹೋಗ್ಪುಜಿ ದಯಪಂಡ ಅವ್ರು ಬರ್ಮುಂಡ್ರಿ ಇಂದು ಬ್ರೇಕ್ ವಾಟರ್ ಉಂಟು ನೆತ್ತ ಮಂಜೇಶ್ವರದ ಆಲ್ರೆಡಿ ಇನ್ನೊಂದು ಗವರ್ಮೆಂಟ್ ಸಬ್ಮಿಟ್ ಆಗ್ತದೆ ಅದು ಸರ್. ಹೌದಾದ ಮಾಸಿಲ್ಲರು ಬಂದಿದ್ರು ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡ್ತೀನಿ. ಕಡಲ್ ಕೊರೆತ ಸ್ಟಾಪ್ ಮಾಡಿದ್ರೆ ಇಲ್ಲ ಅಂದ್ರೆ ಇನ್ನು